64ನೇ ರಾಷ್ಟ್ರೀಯ ಶೂಟಿಂಗ್ ಚಾಂಪಿಯನ್ಶಿಪ್ ಸ್ಪರ್ಧೆಗೆ ಮಂಗಳೂರು ರೈಫಲ್ ಕ್ಲಬ್ನ 8 ಮಂದಿ ಶೂಟರ್ಗಳು ಪ್ರತಿನಿಧಿಸಲಿದ್ದಾರೆ ಎಂದು ಮುಖ್ಯ ಕೋಚ್ ಮುಖೇಶ್ ಕುಮಾರ್ ತಿಳಿಸಿದ್ದಾರೆ. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. 2021ರಲ್ಲಿ ಸ್ಮಾಲ್ ಬೋರ್ ರೈಫಲ್ ಇವೆಂಟ್ಗಳನ್ನು ನ್ಯಾಷನಲ್ ರೈಫಲ್ ಅಸೋಸಿಯೇಷನ್ ಆಫ್ ಇಂಡಿಯಾವು ಎಂಪಿ ಸ್ಟೇಟ್ ಶೂಟಿಂಗ್ ಅಕಾಡೆಮಿ ಶೂಟಿಂಗ್ ರೇಂಜ್ಗಳು ಗೋರೆಗಾಂವ್, ಭೋಪಾಲ್ನಲ್ಲಿ ನವೆಂಬರ್ 25ರಿಂದ ಡಿಸೆಂಬರ್ 10ರವರೆಗೆ, ಡಾಕ್ಟರ್ ಕರ್ನಿ ಸಿಂಗ್ ಶೂಟಿಂಗ್ ಅಕಾಡೆಮಿ ನವದೆಹಲಿಯಲ್ಲಿ ಡಿಸೆಂಬರ್ 6ರವರೆಗೆ ನಡೆಯಲಿದೆ. 2 ಪಿಸ್ತಲ್ ಶೂಟರ್ಗಳು ಮತ್ತು 6 ಮಂದಿ ರೈಫಲ್ ಶೂಟರ್ಗಳು ಸ್ಪರ್ಧಿಸಲಿದ್ದಾರೆ ಎಂದು ಹೇಳಿದರು. ಮುಂಚೆ ಇದರದ್ದು ಅಕಾಡೆಮಿ ವೆನ್ಯೂ ಇದ್ದದ್ದು ಕೆಪಿಟಿ ಕಾಲೇಜ್ ಹಿಂದೆ ಉದಯನಗರಲ್ಲಿ. ಈಗ ವೆನ್ಯೂ ಚೇಂಜ್ ಮಾಡಿ ರಿನೋವೇಷನ್ ಎಲ್ಲ ಮಾಡಿ ಈಗ ಇರುವಂಥದ್ದು ಜುಗುಲ್ ಟವರ್ಸ್ ಅಲ್ಲಿ 4th ಫ್ಲೋರಲ್ಲಿ. ಈಗ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ನಮ್ಮ ಈ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಕೊಡುವ ಫೆಸಿಲಿಟಿ ಉಂಟು. 2 ಎಲೆಕ್ಟ್ರಾನಿಕ್ ಮೆಷಿನ್ಸ್ ವಿತ್ 7 ಸೆಮಿ ಎಲೆಕ್ಟ್ರಾನಿಕ್ ಮೆಷಿನ್ಸ್ ಉಂಟು. ಸದ್ಯದಲ್ಲಿ ನೆಕ್ಸ್ಟ್ ನಾವು ಅದನ್ನು ಲೇನ್ಸ್ ಎಲ್ಲ ಲೇನ್ಸ್ ಅನ್ನು ಎಲೆಕ್ಟ್ರಾನಿಕ್ ಲೇನ್ಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಮತ್ತೆ ಇದಲ್ಲದೆ ನೆಕ್ಸ್ಟ್ ಒಲಿಂಪಿಕ್ಸ್ ಅಲ್ಲಿ ಎಷ್ಟೆಲ್ಲ ವೇರಿಯಂಟ್ ಉಂಟು ಶೂಟಿಂಗ್ ಇವೆಂಟ್ ಅಲ್ಲಿ, ಅದನ್ನೆಲ್ಲ ನಾವು ಮ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಒಂದು 25 ಮೀಟರ್ ಪಿಸ್ತಲ್ ಮತ್ತೆ 50 ಮೀಟರ್ ಪಿಸ್ತಲ್, ಹಾಗೇನೆ 50 ಮೀಟರ್ ರೈಫಲ್, ಡ್ರೋನ್ ಮತ್ತೆ ಸ್ಕೀಟ್ ಅಂಡ್ ಟ್ರ್ಯಾಪ್ ಶೂಟಿಂಗ್ ಎಲ್ಲ ಕೂಡ ಅಲ್ಲಿ ಸ್ಟಾರ್ಟ್ ಮಾಡಲಿಕ್ಕೆ ನಾವಿದ್ದೇವೆ. ಮತ್ತೆ ಇವತ್ತು ಎಂತ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ ಅಂತ ಹೇಳಿದ್ರೆ, ನಮ್ಮ ಅಕಾಡೆಮಿಯಿಂದ ಫ್ರಮ್ ಪಾಸ್ಟ್ 5 years ಈ ಸಲ ಆಲ್ ಇಂಡಿಯಾ ನ್ಯಾಷನಲ್ ಟೀಮ್ ಸ್ಕ್ವಾಡ್ ಅಲ್ಲಿ 8 ಜನ ಕ್ವಾಲಿಫೈ ಆಗಿದ್ದಾರೆ ಮ್ಯಾಂಗ್ಳೂರ್ ರೈಫಲ್ ಕ್ಲಬ್ ಇಂದ. ಸೊ ಅದರಲ್ಲಿ 2 ಪಿಸ್ತಲ್ ಶೂಟರ್ ಮತ್ತೆ ಉಳಿದ 6 ಜನ ರೈಫಲ್ ಶೂಟರ್ಸ್ ಇದ್ದಾರೆ. ರೈಫಲ್ ಶೂಟರ್ಸ್ಗೆ ಕಾಂಪಿಟೇಷನ್ ಇರುವುದು ಮಧ್ಯಪ್ರದೇಶ್ ಭೋಪಾಲ್ ಅಲ್ಲಿ, ಮತ್ತೆ ಪಿಸ್ತಲ್ ಶೂಟರ್ಗೆ ಕಾಂಪಿಟೇಷನ್ ಇರುವುದು ನ್ಯೂ ಡೆಲ್ಲಿಯಲ್ಲಿ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಜಹೀರ್, ಸಂದೇಶ್ ಉಪಸ್ಥಿತರಿದ್ದರು.